ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ವಿಂಧ್ಯ ಪ್ರಶಾಂತ್ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಎಲ್ಲಿಂದ ಬರ್ತಿದ್ದೀರಿ ನೀವು? ನಾನು ಜಪ್ಪಿಂದ. ಮಂಗಳದೇವಿ. ಓಕೆ, ಇಲ್ಲಿಂದ ಅಲ್ಲಿಗೆ ಜರ್ನಿ ಸುಮಾರು ಉಂಟಲ್ಲ? ಸುಮಾರು ಉಂಟು. ಓಕೆ, ಸೀದಾ ನಮ್ಮ ಸುರುಚಿ ಅಡುಗೆ ಮನೆಗೆ ಬಂದಿದ್ದೀರಾ. ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ? ಇವತ್ತು ನಾನು ಕ್ಯಾಬೇಜ್ ಮಂಚೂರಿ ಮಾಡ್ತಾ ಇದ್ದೇನೆ. ಕ್ಯಾಬೇಜ್ ಮಂಚೂರಿ ಅಂದರೆ ಗೋಬಿ ಮಂಚೂರಿ ಅಂತ ಹೇಳುದಿಲ್ಲ, ಕ್ಯಾಬೇಜ್ ಮಂಚೂರಿ. ಓಕೆ, ಆಮೇಲೆ ಗೋಬಿ ಬದಲು ಕ್ಯಾಬೇಜ್. ಆಮೇಲೆ ನೆಕ್ಸ್ಟ್ ಕಲ್ತಪ್ಪ ಮಾಡ್ತಾ ಇದ್ದೇನೆ. ಕಲ್ತಪ್ಪ, ಓಕೆ. ಇದೆಲ್ಲ ಚಾಯಕ್ಕೆಲ್ಲ ಸಿಕ್ಕಿದ್ರೆ ಗಮ್ಮತ್ ಇರುತ್ತಲ್ಲ ಕಲ್ತಪ್ಪ. ಓಕೆ, ಒಂದು ಕಲ್ತಪ್ಪ, ಇನ್ನೊಂದು ಕ್ಯಾಬೇಜ್ ಮಂಚೂರಿ, ಎರಡನ್ನು ಮಾಡೋಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ ಸರ್. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಅಡುಗೆ ಮನೆಗೆ ಬಂದಮೇಲೆ ಅಡುಗೆ ಮಾಡಲೇಬೇಕಲ್ಲ. ಫಸ್ಟಿಗೆ ಯಾವ್ದು ಮಾಡ್ತೀರಿ ಈಗ? ಫಸ್ಟಿಗೆ ನಾನು ಇದು ಕ್ಯಾಬೇಜ್ ಮಂಚೂರಿ ಮಾಡ್ತಿದ್ದಲ್ಲ, ಅದಕ್ಕೆ 1 ಕಪ್ನಷ್ಟು ಕ್ಯಾಬೇಜನ್ನು ಹಾಕೊಳ್ತಾ ಇದ್ದೀನಿ. ಕ್ಯಾಬೇಜ್ ಮಂಚೂರಿಗೆ ಅಷ್ಟು ಚಿಕ್ಕದು ನೀವು ಏನು ಕ್ಯಾಬೇಜ್ ಪಲ್ಯಕ್ಕೆ ಕೊಯ್ದಾಗೆ ಅದನ್ನು ಕೊಯ್ದಿದ್ರಲ್ಲ, ಮಂಚೂರಿ ಹಾಗೆ ಮಾಡಬೇಕಾ? ಮಿಕ್ಸ್ ಮಾಡಲಿಕ್ಕೆ. ಓಕೆ, ಅದರೊಟ್ಟಿಗೆ ಕ್ಯಾರೆಟ್ಸ್ ಹಾಕ್ತಾ ಇದ್ದೀನಿ, ಕ್ಯಾಬೇಜ್ ಒಟ್ಟಿಗೆ. ಓಕೆ ಓಕೆ. ಅದನ್ನು ಅಷ್ಟೇ ಹಾಕಿದ್ರಲ್ಲ, ಕ್ಯಾರೆಟ್ ಕೂಡ ಅಷ್ಟೇ ಹಾಕಿದ್ರೆ, ಕಡಿಮೆ ಸಹ ಹಾಕ್ಕೊಳ್ಬೋದು. ಓಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಇದಕ್ಕೆ ಜಾಸ್ತಿ ಹಾಕಬೇಕಂತ ಇಲ್ಲ. ಹಾಂ, ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಓಕೆ. ಮಂಚೂರಿಗೆ ಹೆಚ್ಚಾಗಿ ಮೈದಾ ಯೂಸ್ ಮಾಡೋದಾ? ಹಾಂ, ಮೈದಾ ಮತ್ತು ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾರೆ. ಓಕೆ. ಈಗ ನಾರ್ಮಲ್ ಗೋಬಿ ಮಂಚೂರಿ ಕೂಡ ಅದೇ ಅಲ್ಲ? ಅದೇ. ಓಕೆ. ಈಗ ಸ್ವಲ್ಪ ಕಾರ್ನ್ಫ್ಲೋರ್ ಯೂಸ್ ಮಾಡಿಕೊಳ್ತಾ ಇದ್ದೀನಿ ಬೈಂಡಿಂಗಿಗೆ. ಓಕೆ, ಚೆನ್ನಾಗಿ ಕೋಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತಲ್ಲ? ಹಾಂ, ಸ್ವಲ್ಪ ಕ್ರಿಸ್ಪಿನೆಸ್ ಬರ್ತದೆ ಅದರಲ್ಲಿ. ಮತ್ತು ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಅಂತ ಬಂದಾಗ ರಾಯ್ಸ್ ಅವರ ಚಿಲ್ಲಿ ಪೌಡರ್ ಎಷ್ಟು ಬೇಕಾಗ್ತದೆ? ಹಾಕಿ. ಖಾರನೇ ಬೇಕಾಗ್ತದಲ್ಲ? ಸ್ವಲ್ಪ ಖಾರ ಇದೆ, ಒಂದು ಅರ್ಧ ಸ್ಪೂನ್. ಹಾಂ, ಸಾಕು. ಹಾಂ, ಮತ್ತು ಹಳದಿ ಪೌಡರ್, ಅರಿಶಿನ ಪೌಡರ್ ಎಲ್ಲ. ಅರಿಶಿನ ಪೌಡರ್ ಎಷ್ಟು? 1/4 ಸ್ಪೂನು? ಹಾಂ, 1/4 ಸ್ಪೂನ್ ಸಾಕು. ಸಾಕು. ಮತ್ತು ಪೆಪ್ಪರ್ ಪೌಡರ್ ಒಂದು 1/4 ಸ್ಪೂನ್ ಅಷ್ಟೇ, ಸ್ವಲ್ಪ. ನಾವು ಮತ್ತು ಮಂಚೂರಿ ಮಾಡುವಾಗ ಯೂಸ್ ಮಾಡ್ತೀವಿ, ಹಾಕ್ತೇವೆ. ಈಗ ಒಂಚೂರು ಹಾಕಿದರೆ ಸಾಕಷ್ಟು, ಅಷ್ಟು ಬೇಡ, ಸ್ವಲ್ಪ. ಹಾಂ, ಸಾಕು. ಸ್ವಲ್ಪ ಈಗ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಬೇಕಲ್ಲ? ಹಾಕ್ಲಾ? ಹಾಂ, ಸಾಕಾ? ಸಾಕು. ನಾವು ನೀರುಳ್ಳಿದ ಪಕೋಡ ಎಲ್ಲ ಮಾಡ್ತೇವಲ್ಲ, ಅದೇ ಥರ ಅಲ್ಲ? ಓಕೆ. ಹಾಗೆ ಸ್ವಲ್ಪ ನೀರು ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು. ನಮ್ಮದು ಯಾವುದು ಇದರಲ್ಲಿ ನೀರು ಬಿಡುವುದಿಲ್ಲಲ್ಲ ನಾರ್ಮಲಾಗಿ? ಈರುಳ್ಳಿ ಹಾಕಲಿಲ್ಲಲ್ಲ, ಹಾಗೆ ಇದು ಬಿಡುವುದಿಲ್ಲ ನೀರು. ಓಕೆ ಓಕೆ. ನಾವು ಇದನ್ನು ಸಣ್ಣ ಸಣ್ಣ ಉಂಡೆ ಥರ ಮಾಡಿಕೊಂಡು ಹಾಕೊಳ್ಳೋದು ಎಣ್ಣೆಯಲ್ಲಿ. ಓಕೆ. ಇಷ್ಟೊತ್ತು ಎಣ್ಣೆ ಬಿಸಿ ಮಾಡಿ. ಓಕೆ. ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ತೇನೆ. ಓಕೆ. ಮುಂದಲ್ಲಿ ರೆಡಿ ಆಗುವಾಗ ಎಣ್ಣೆ ಬಿಸಿ ಆಗ್ತಿರ್ಲಿಲ್ಲ, ಹಾಗಾದರೆ ಒಲೆ ಉರಿಸಬೇಕು. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಜಾಸ್ತಿ ಬೇಕಾಗ್ತಲ್ಲ? ಹಾಂ, ಡೀಪ್ ಫ್ರೈ ಮಾಡಲಿಕ್ಕೆ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬಂತು.
ನಿಮ್ಮದು ಕೂಡ ಇದು ಕಲರ್ ರೆಡಿ ಆಗಿದೆಲ್ಲ. ಇದು ತುಂಬ ಗಟ್ಟಿಯಾಗಿ ಸಲ್ಲ ನೀರಾಗಿ ಸಲ್ಲ ಈ ಥರ ಮೀಡಿಯಮ್ ಇದರಲ್ಲಿ ಅಷ್ಟು ಸಾಕಾಗ್ತದೆ. ಇಷ್ಟು ಮಾಡಿದ್ವಿ. ಸಣ್ಣ ಸಣ್ಣ ನಾವು ಬಿಟ್ಕೊಳ್ಬೇಕು ಇದಕ್ಕೆ, ಸಣ್ಣ ಸಣ್ಣ ಇದರಲ್ಲಿ. ಓಕೆ, ನಾವು ಗೋಬಿ ಮಾಡುವಾಗ ಈ ಥರ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕಲ್ಲ, ಆಮೇಲೆ ನಾವು ಮಸಾಲೆ ರೆಡಿ ಮಾಡೋದು. ಗೋಬಿ ಮಾಡುವಾಗ ಗೋಬಿಯನ್ನು ಡೈರೆಕ್ಟ್ ಹಾಕೋದು. ಇದಕ್ಕೆ ನಾವು ಹೌದು, ನೀವು ಕ್ಯಾರೆಟ್ ಸಹ ಯೂಸ್ ಮಾಡಿದ್ದೇನೆ. ಇದು ನೀವೇ ನಿಮ್ಮ ಎಕ್ಸ್ಪೆರಿಮೆಂಟಾ ಅಥವಾ ಹೇಗೆ? ಇದು ಅಂದರೆ ಮನೇಲಿ ನಾನು ಮಾಡ್ತಾ ಇರ್ತೇನೆ ಬೇರೆ ಬೇರೆ ಹಾಗೆ. ಓಕೆ, ಮನೇಲಿ ಎಷ್ಟು ಜನ ಇದ್ದೀರಾ? ಮನೇಲಿ ನಾವು 4 ಜನ, ಹಸ್ಬೆಂಡ್ ಮಕ್ಕಳು 2. ಓಕೆ, ಮನೇಲಿ ನಿಮ್ಮದೇ ಅಡುಗೆ ಹೇಗೆ? ನಂದೇ ಅಡುಗೆ. ಓಕೆ, ಹಸ್ಬೆಂಡ್ ಅವರು ಏನಾದ್ರು ಅಡುಗೆ ಹೆಲ್ಪ್ ಮಾಡೋದು ಆ ಥರ? ಹಸ್ಬೆಂಡ್ ಅವರು ಬಿಸಿ ಇರ್ತಾರೆ, ಮಾಡ್ಲಿಕ್ಕೆ ನೀವು ಇಲ್ಲಿ ಮಾತ್ರ ಹೇಳುದಲ್ಲ ಮನೇಲಿ ಅವರೇ ಅಡುಗೆ ಮಾಡೋದು ಅಂತ ನಾನು ಕೇಳಿದೆ. ಇಲ್ಲಪ್ಪ, ಅವ್ರು ಸಿಗುದೇ ಇಲ್ಲ ಅಡುಗೆಗೆ. ಓಕೆ, ತಿನ್ಲಿಕ್ಕೆ ಮಾತ್ರ? ತಿನ್ಲಿಕ್ಕೆ ತಿನ್ನೋದು ಮಾತ್ರ. ಎಷ್ಟು ಎಂತ ಮಾಡಿದ್ರು ತಿಂತಾರೆ, ಎಷ್ಟು ಮಾಡಿದ್ರು ತಿಂತಾರೆ. ಎಂತ ಮಾಡಿದ್ರು ತಿಂತಾರೆ, ಯಾವುದು ಕಂಪ್ಲೇಂಟ್ ಮಾಡೋದಿಲ್ಲ. ಅದು ನಿಮಗೆ ಲಾಭ ನೋಡಿ. ಒಂದು ಉಪ್ಪು ಮಾತ್ರ ಜಾಸ್ತಿ ಇರಬಾರ್ದು ಅವರಿಗೆ ಅಷ್ಟೇ. ಓಕೆ, ಅದೊಂದು ಮಾತ್ರ. ಉಪ್ಪು ಜಾಸ್ತಿ ಇದ್ರೆ ಮಾತ್ರ ನಿಮಗೆ ಕೇಳ್ತಾರೆ, ಇಲ್ಲ ಇದ್ರೆ ಎಂತ ಮಾಡಿದ್ರು ತಿಂತಾರೆ. ಓಕೆ, ಅದು ಗೋಬಿ ಮಾಡುವಾಗ ಒಂದು ಕಲರೇ ಬೇರೆ, ಅಂದ್ರೆ ಅದಕ್ಕೆ ಕಲರ್ ಹಾಕ್ತಾರೆ, ಕಲರ್ ಪುಡಿ ಹಾಕ್ತಾರೆ. ನಾನು ಇವತ್ತು ಕಲರ್ ಪುಡಿ ಹಾಕ್ತಾ ಇಲ್ಲ. ಈಗ ನಾನು ಅಂದ್ರೆ ಅದೇ ಕಲರ್ ಬರ್ತದೆ, ಆದ್ರೆ ಕಲರ್ ಪುಡಿ ಹಾಕ್ತಾ ಇಲ್ಲ ನಾನು. ಅಂದ್ರೆ ನಾನು ಹೋಮ್ ಮೇಡ್ ಚಿಲ್ಲಿ ಪೇಸ್ಟ್ ಅನ್ನು ಹಾಕ್ತಾ ಇದ್ದೇನೆ, ಮನೆಯಲ್ಲೇ ಮಾಡಿದ್ದು ಚಿಲ್ಲಿ ಪೇಸ್ಟ್. ಅದರಿಂದ ಒಳ್ಳೆ ಕಲರ್ ಬರ್ತದೆ. ಮತ್ತೆ ನಾವು ಟೊಮೆಟೊ ಸಾಸ್ ಎಲ್ಲ ಹಾಕುವಾಗ ಕಲರ್ ಬರ್ತದೆ. ಮನೇಲಿ ಮಾಡಿದ್ರೆ ಮಕ್ಕಳು ಅರ್ಧ ಹೀಗೆ ತಿಂದು ಖಾಲಿ ಮಾಡ್ತಾರೆ. ಮಕ್ಕಳು ಏನು ಮಾಡ್ತಿದ್ರೆ? ಹೋಗ್ತಾ ಇದ್ರ? ಮಕ್ಕಳು ಮಗ UKG, ಮಗಳು 6th ಸ್ಟ್ಯಾಂಡರ್ಡ್. ಓಕೆ, ನಿಮ್ಮ ಬೇರೆ ಅಡುಗೆಗಳನ್ನು ನೋಡಬೇಕಾದ್ರೆ ಈಗ ವಿಂಧ್ಯಾಚಾರ್ಯಸ್ ಕಿಚನ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ನೀವೆಲ್ಲ ಹಾಗೆ ಹೇಳಲಿಕ್ಕೆ ಉಂಟಾ? ಮೊದಲು ಒಂದೊಂದರಲ್ಲಿ ಹೇಳ್ತೇನೆ, ಒಂದೊಂದು ಹೇಳೋದಿಲ್ಲ. ಹೇಗೆ ಹೇಳ್ತೀರಿ ನೋಡಿ, ಒಮ್ಮೆ ಹೇಳಿ ಅದನ್ನು. ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್ ಅಂತ ಹೇಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಲಾಸ್ಟ್ಗೆ ಹೇಳ್ತೇನೆ, ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗ ನೆಕ್ಸ್ಟ್ ಅಂತ ಮಾಡಿ, ಮಂಚೂರಿ ಮಾಡಲಿಕ್ಕೆ ರೆಡಿ ಮಾಡಿ. ಪ್ಯಾನ್ ಬೇಕು, ಪಾನಲ್ಲಿ ಬೇಕಲ್ಲ. ಓಕೆ, ಆಯಿಲ್ ಹಾಕ್ಬೇಕಾ? ಇದೇ ಆಯಿಲ್ ಹಾಕ್ಬೇಕಾ? ಓಕೆ, ಸಾಕಾ? ಇದಕ್ಕೆ ನಾನೀಗ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಹಾಕ್ತಿದ್ದೀರಲ್ಲ? ಓಕೆ, ಶುಂಠಿ ಬೆಳ್ಳುಳ್ಳಿ ಅಲ್ಲ, ಖಾಲಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೇನೆ. ಓಕೆ, ಅಂದರೆ ಇದು ಅದೇ ನಾವು ಈಗ ಮಸಾಲೆ ರೆಡಿ ಮಾಡ್ತಿದ್ದೇವಲ್ಲ? ಹೌದು. ಬೆಳ್ಳುಳ್ಳಿ ಆದಮೇಲೆ ಇದಕ್ಕೊಂಚೂರು ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ. ಓಕೆ, ಮತ್ತು ಇಲ್ಲಿ ಗ್ರೀನ್ ಚಿಲ್ಲಿಯನ್ನು ಬರೀ 2 ಚಿಲ್ಲಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕೊಳ್ತಾ ಇದ್ದೇನೆ. ಓಕೆ, ನಾವು ಆಲ್ರೆಡಿ ಅದಕ್ಕೆ ಖಾರದ ಹುಡಿ ಎಲ್ಲ ಹಾಕಿದ್ದೇವೆ, ಜಾಸ್ತಿ ಬೇಕು. ಇದು ಚಿಲ್ಲಿ ಅಷ್ಟು ಖಾರ ಇಲ್ಲ. ಓಕೆ, ಮತ್ತು ಈರುಳ್ಳಿ ಒಂದು ದೊಡ್ಡ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ, ಗೋಬಿಗೆ ಈರುಳ್ಳಿ ಎಲ್ಲ ಬೇಕೇ ಬೇಕಲ್ಲ ಈ ಥರ? ಹೌದು, ಮತ್ತು ಇದು ಹೈ ಫ್ಲೇಮಲ್ಲೇ ಮಾಡಿದ್ರೆ ಒಳ್ಳೆಯದು. ಹೌದಾ? ಸ್ವಲ್ಪ ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇದು ಇದನ್ನು ಒಂದು ಕ್ಯಾಪ್ಸಿಕಮ್ ಅರ್ಧ ಸಾಕಲ್ಲ? ಒಂದು ಕ್ಯಾಪ್ಸಿಕಮ್ ಸಾಕು, ಅರ್ಧ ಸಾಕು. ಓಕೆ, ಇದಕ್ಕೆ ನಾನೀಗ ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಪೇಸ್ಟ್ ಉಂಟು, ಅದೆಲ್ಲ ಒಟ್ಟಿಗೆ ಹಾಕ್ಕೊಂಡು ನಾನು ಒಟ್ಟಿಗೆ ಅದಕ್ಕೊಂಚೂರು ಕಾರ್ನ್ಫ್ಲವರ್ ಸಹ ಹಾಕಿ ಕಲಿಸ್ಕೊಳ್ತೀನಿ. ಮತ್ತು ಟೊಮೆಟೊ ಕೆಚಪ್ 3ಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ. ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೊಳ್ತೀನಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಈಗ ಫ್ಲೇಮ್ ಹೈಯಲ್ಲಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಇದರ ಹಸಿ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗಬೇಕು. ತುಂಬ ಫ್ರೈ ಆಗಬೇಕಂತ ಇಲ್ಲ. ಗೋಬಿ ಅಂತ ಬಂದಾಗ ನಾವು ಸ್ವಲ್ಪ ಏನು ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ಹಸಿ ಇದ್ರೆ ಚೆನ್ನಾಗಿರುತ್ತೆ. ಅದೇನು ಅದು ಮೂರನ್ನು ಮಿಕ್ಸ್ ಮಾಡಿ ಹಾಕಬೇಕು ಅಂತ ಉಂಟು, ಅದು ಸಪ್ರೇಟ್ ಆಗಿ ಹಾಕ್ಬೋದು. ಅಂದ್ರೆ ನಾನು ಕಾರ್ನ್ಫ್ಲವರ್ ಹಾಕಿ ಹೇಗೂ ಮಿಕ್ಸ್ ಮಾಡಲೇಬೇಕಲ್ಲ, ನೀರಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಅದರ ಬದಲು ಇದೇ ಒಟ್ಟಿಗೆ ಹಾಕಿದ್ರೆ ಒಂದೇ ಇದರಲ್ಲಿ ಆಗ್ತದೆ. ನೀವು ಮಂಡೆ ಖರ್ಚು ಮಾಡಿದ್ರಲ್ಲ, ಓಕೆ.
ಸೋಯಾ ಸಾಸ್, ಟೊಮೆಟೊ ಕೆಚಪ್ Okay. ಮತ್ತು ರೆಡ್ ಚಿಲ್ಲಿ ಸಾಸ್. ಓಕೆ ರೆಡ್ ಚಿಲ್ಲಿ ಸಾಸ್ ಇದು ನಾನು ಮನೆಯಲ್ಲೇ ಮಾಡ್ಕೊಂಡದ್ದು. ಅದು. ನಾವು ಉದ್ದ ಮೆಣಸು ಉಂಟಲ್ಲ ಪದಾರ್ಥಕ್ಕೆಲ್ಲ ಸಾರಿಗೆಲ್ಲ ಹಾಕೋದು, ಅದನ್ನು ನೀರಲ್ಲಿ ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ವಿನಿಗರ್ ಮತ್ತು ಅಂದರೆ ಒಣಮೆಣಸಾ? ಒಣಮೆಣಸು ಉಂಟಲ್ಲ ಓಕೆ ಅದನ್ನು ನೀರಲ್ಲಿ ನೆನೆಸಿಟ್ಟು ಸಾಫ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ವಿನಿಗರನ್ನು ಹಾಕಿ ಓಕೆ ಹೀಗೆ nice ಆ ಥರ paste ಮಸಾಲ ರೆಡಿ ಮಾಡಿ. ಮಾಡಿ. ಓಕೆ ಅದು ಒಳ್ಳೆ ಐಡಿಯಾ ನೋಡಿ ನಿಮಗೆ. ಒಂಚೂರು ನೀರು ಆ್ಯಡ್ ಮಾಡ್ತೀನಿ, ನೀರು ಬೇಕಲ್ಲ? ಸ್ವಲ್ಪ ಸಾಕು. ಸಾಕಾ? ಈಗ ನಾವು ರೆಡಿ ಮಾಡಿ ಇಟ್ಕೊಂಡ ಕ್ಯಾಬೇಜನ್ನು ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತಾ? ಒಂಚೂರು ಉಪ್ಪು ಹಾಕ್ಕೊಳ್ತೇನೆ. ಓಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಅದಕ್ಕೆ ಹಾಕಿರೋದ್ರಿಂದ ಅದಕ್ಕೆ ಸ್ವಲ್ಪ ಸಾಕು. ಓಕೆ ರೆಡಿ ಆಯ್ತಲ್ಲ? ಹಾಂ ಓಕೆ. ಈಗ ನಮ್ಮದು ಬೇಸಿಕ್ಕಂತ ಇದು ಕ್ಯಾಬೇಜ್ ಎಲ್ಲ ಹಾಂ ಓ ಆ ಥರ ಬಿಡಿಸಿ ಹಾಕಬೇಕಲ್ಲ? ಅದು ಅಂದರೆ ನಾನು ಬೇಗ ಆಗಲಿ ಅಂತ ತುಂಬ ಒಟ್ಟಿಗೆ ಹಾಕಿದಲ್ಲ, ಹೌದು 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 ಸ್ವಲ್ಪ ಸ್ವಲ್ಪ ಹಾಕಿದರೆ ಅಂಟಿಕೊಳ್ಳೋದಿಲ್ಲ. ಹೌದು. ಆಮೇಲೆ ಚಿಕ್ಕವನಿಗೆ ಬಡಿಸುವಾಗ ದೊಡ್ಡವನಿಗೆ 2 ಪೀಸ್ ಆಗ್ತದಲ್ಲ? ಹೌದು ಹಾಗೆ. ಆಗ್ತಲ್ಲ? ಹಾಗಾಗಿ ಪರಿಮಳ ಕೂಡ ಬರ್ತದೆ ಅಂತ ನೋಡಿ, ಗೋಬಿಯ ಪರಿಮಳ ಘಮ ಘಮ ಬರ್ತಾ ಉಂಟು. ನೋಡಿ ಕಲರ್ ಚೇಂಜ್ ಆಯ್ತಲ್ಲ. ಹೌದು 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 ಹೌದು. ಈಗ ಇದಕ್ಕೆ ಒಂಚೂರು ಪೆಪ್ಪರ್ ಪೌಡ್ರ್ ಹಾಕಬೇಕು, ಒಂದು ಮೇಲ್ಗಡೆ 1/2 ಸ್ಪೂನು. ಎಷ್ಟು 1/2 ಸ್ಪೂನ್ ಸಾಕಾ? ಹಾಂ ಹಾಫ್ ಸ್ಪೂನ್ ಅಷ್ಟು ಬೇಡ. ಸಾಕು ಸಾಕು ಸಾಕು. ಅಂದರೆ ಗೋಬಿ ತಿನ್ನುವಾಗ ಹಾಗೆ ಬಾಯಿಗೆ ಒಂದು ಸ್ವಲ್ಪ ಖಾರ ಖಾರ ಸಿಗಲಿ ಅಂತಿಲ್ಲ? ಹಾಂ ನೋಡಿ ಕಲರ್ ನೋಡಿ, ಹೌದು ಹೌದು ಯಾವ ಕಲರ್ ಹುಡಿ ಹಾಕಬೇಕಂತ ಇಲ್ಲ ಇದು. ಚೆನ್ನಾಗಿ ಬಂದಿದೆಯಲ್ಲ? ಹಲೋ ಇಲ್ಲ? ಇದು ಹೈ ಫ್ಲೇಮಲ್ಲೇ ಮಾಡಬೇಕು, ಆಗ ಹೌದು ನಮಗೆ ರೆಸ್ಟೋರೆಂಟಲ್ಲಿ ಇರ್ತದಲ್ಲ ಆ ಥರ ಇದು ಬರ್ತದೆ ಫ್ಲೇವರ್ ಅದಕ್ಕೆ. ಹೌದು ಹೌದು ಸಾಕು. ಈಗ ಇದಕ್ಕೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ. ಓಕೆ ಮತ್ತು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತೇನೆ. ಓಕೆ ಆಯಿತು, ಇದು ರೆಡಿ ಆಯಿತು. ಗ್ಯಾಸ್ ಆಯ್ತಲ್ಲ? ಆಫ್ ಆಫ್ ಆಗೋದಲ್ಲ? ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಒಂಚೂರು ಲೆಮನನ್ನು, ಓಕೆ ಲಿಂಬೆ ರಸ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ಓಕೆ. ನಾವು ನಾನ್ ವೆಜ್ಜಿಗೆ ಆದರೂ ಕೂಡ ಹಾಕ್ತೇವೆ, ಈ ಥರ ನಾವು ಅಂದರೆ ಹಾಕ್ತೇವೆ. ಅದೇ ಅಂದರೆ ಇಲ್ಲಿ ನಾನು ವೆನಿಗರ್ ಯೂಸ್ ಮಾಡ್ತಾ ಇಲ್ಲಲ್ಲ, ಅದರ ಬದಲು ಲಿಂಬೆ ರಸ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ರೆಡಿ ಅಲ್ಲ? ಕ್ಯಾಬೇಜ್ ಮಂಚೂರಿ ರೆಡಿ. ಈಗ ಸರ್ವ್ ಮಾಡುವ. ಓಕೆ ಗೋಬಿನೆಲ್ಲ ಸ್ನ್ಯಾಕ್ಸ್ ಥರ ತಿನ್ನೋದಲ್ಲ ಹಾಗೆ ಹೌದು ಈವ್ನಿಂಗ್ ಟೈಮಲ್ಲೆಲ್ಲ? ಹೌದು. ಇದನ್ನು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಗೋಬಿ ಮಂಚೂರಿ ಎಷ್ಟು ಟೇಸ್ಟಿ ಯಾರಾದರೂ ಗೋಬಿ ಮಂಚೂರಿ ಈ ಥರ ಮಾಡಿಕೊಟ್ರೆ ಬಿಡ್ತಾರೆ? ಓಕೆ ಕ್ಯಾಬೇಜ್ ಮಂಚೂರಿ. ಬಿಸಿ ಬಿಸಿಯಾದ ಕ್ಯಾಬೇಜ್ ಕ್ಯಾಬೇಜ್ ಮಂಚೂರಿ ಅಲ್ಲ? ಮಂಚೂರಿ. ಸಾಕಾಗಿದೆ. ನಾರ್ಮಲ್ ಆಗಿ ನಾವು ಈ ಕಡೆಯಲ್ಲಿ ಕ್ಯಾಂಟೀನಲ್ಲಿ ಅಥವಾ ಹೋಟೆಲಲ್ಲೆಲ್ಲ ಮಂಚೂರಿ, ಗೋಬಿ ಮಂಚೂರಿ ಎಲ್ಲ ತಿಂತೇವೆ. ಇದ್ರೆ ಇವತ್ತು ನೀವು ಸ್ಪೆಷಲ್ ಆಗಿ ಕ್ಯಾಬೇಜ್ ಮಂಚೂರಿ ತಿಂದಿರಲ್ಲ, ಅಂತೂ ಘಮ ಘಮ ಅಂತ ಮೂಗಿ ಹೊಡಿತಂತು. ಜಾಸ್ತಿ ಮಾತಾಡಲಿಕ್ಕಿಲ್ಲ. ಟೇಸ್ಟ್ ಕ್ಯಾಬೇಜ್ ಇದು ಸ್ಮೆಲ್ ಬರೋದಿಲ್ಲ. ಹೌದು ಚೆನ್ನಾಗಿರುತ್ತೆ ಅಂತ ಕಾಣುತ್ತಾ ಉಂಟು. ಓಕೆ ಟೇಸ್ಟ್ ನೋಡುವಲ್ಲ ಹಾಗೆ. ಓಕೆ ವಿಂದಿ ಅವರು ಸಾಕಾಗಿರುವಂತಹ ಕ್ಯಾಬೇಜ್ ಮಂಚೂರಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಕ್ಯಾಬೇಜ್ ಮಂಚೂರಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ತುರಿದ ಕ್ಯಾಬೇಜ್ಗೆ 1 ಕಪ್ ಕ್ಯಾರೆಟ್ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಮೆಣಸಿನ ಪುಡಿ, ಅರಶಿನ ಪುಡಿ, ಕರಿಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಉಂಡೆಗಳಾಗಿ ಮಾಡಿ ಕರಿಯಿರಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಬೆಳ್ಳುಳ್ಳಿ, ಹಸಿಮೆಣಸು, ಈರುಳ್ಳಿ ಹಾಕಿ ಹುರಿಯಿರಿ. ಆನಂತರ ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಬಳಿಕ ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮ್ಯಾಟೊ ಕೆಚಪ್, ಕಾರ್ನ್ಫ್ಲೋರ್ ಅನ್ನು ಒಟ್ಟಿಗೆ ಕಲಸಿಕೊಂಡು ಒಗ್ಗರಣೆಗೆ ಸೇರಿಸಿ ಹುರಿಯಿರಿ. ಮಸಾಲೆ ಸ್ವಲ್ಪ ಬೆಂದ ನಂತರ ಕರಿದಿಟ್ಟ ಕ್ಯಾಬೇಜ್ ಉಂಡೆಗಳನ್ನು ಹಾಕಿ ಚೆನ್ನಾಗಿ ಬೆರೆಸಿ. ಕೊನೆಯಲ್ಲಿ ಕರಿಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ದಂಟು ಹಾಕಿ ಹುರಿಯಿರಿ. ಬೆಂಕಿ ಆರಿಸಿ ನಿಂಬೆ ರಸ ಸೇರಿಸಿ ಬೆರೆಸಿಕೊಳ್ಳಿ. ಈಗ
ರುಚಿಕರವಾದ ಕ್ಯಾಬೇಜ್ ಮಂಚೂರಿ ಸವಿಯಲು ಸಿದ್ಧ. ಓಕೆ, ಮನೆಯಲ್ಲೇ ಸ್ಪೆಷಲ್ ಆಗಿ ಕ್ಯಾಬೇಜ್ ಮಂಚೂರಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರೇಶ್ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋದಾರ್, ಸತ್ಯನಾರಾಯಣ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲೈಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ವಿಂದಿ ಅವರು ಸ್ಪೆಷಲ್ ಆಗಿ ಗೋಬಿ ಮಂಚೂರಿ ಅಲ್ಲ, ಆ ಕ್ಯಾಬೇಜ್ ಮಂಚೂರಿ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದರು. ಏನು ಮಾಡ್ತಾರೆ ಅಂತ ಅವ್ರ ಹತ್ರ ಕೇಳುವ. ಎಸ್ ಮ್ಯಾಮ್, ಇವಾಗ ಗೋಬಿ ಅಂತೂ ರೆಡಿ ಆಯಿತು, ಕ್ಯಾಬೇಜ್ ಮಂಚೂರಿ ಅಲ್ಲ. ಇವಾಗ ಇನ್ನೊಂದು ಸ್ಪೆಷಲ್ ಮಾಡ್ತಾ ಅಂತ ಹೇಳಿದ್ರೆ ಏನು ಹೇಳಿದ್ರಾಗ? ಕಲ್ತಪ್ಪ. ಓ ಹೌದು. ಅದಕ್ಕೆ ನೀವು ಬೆಲ್ಲ ಏನು ಹಾಕ್ತಿದ್ದೀರಾ? ಕಲ್ತಪ್ಪ ಸ್ವೀಟ್ ಆಗ್ತದಾ? ಹೌದು, ಅದು ಸ್ವೀಟ್. ಕಲ್ತಪ್ಪ ಸ್ವೀಟ್ ಇರುತ್ತಾ? ಹೌದು. ಓಕೆ. ತೆಂಗಿನಕಾಯಿ, ಅಕ್ಕಿ, ಬೆಲ್ಲ ಎಲ್ಲ ಹಾಕಿ ಮಾಡೋದು. ಓಕೆ. ಮಂಗಳೂರಿದ್ದು ಕೇಕ್. ಮಂಗಳೂರು ಕೇಕ್ ಅಲ್ಲ. ಓಕೆ, ಸ್ಟಾರ್ಟಿಗೆ ಅಂತ ಹೋದ ಈಗ 1 ಕಪ್ನಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ 3 ಗಂಟೆ. ಆಲ್ರೆಡಿ ನೆನೆಸಿಟ್ಟಿದ್ದೀರಾ? ನೆನೆಸಿಟ್ಕೊಂಡು ಬಂದೇನೆ. ಹಾಂ. ಹಾಗೆ ಇದನ್ನು ಅಕ್ಕಿ, ಅನ್ನ, ಓಕೆ, ಇದು ಸ್ವಲ್ಪ ಅನ್ನ ತಗೊಂಡಿದ್ದೇನೆ. ಇದು ವೈಟ್ ರೈಸ್ ತಗೊಳ್ಬೋದು, ಬಾಯ್ಲ್ಡ್ ರೈಸ್ ತಗೊಳ್ಬೋದು. ಮತ್ತೆ ತೆಂಗಿನಕಾಯಿ, ಇದನ್ನೀಗ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೋದು. ಓಕೆ, ಹಾಗಾದರೆ ಮಿಕ್ಸಿ ಬೇಕಲ್ಲ. 1 ಕಪ್ಪಿನಷ್ಟು ಅಕ್ಕಿ ಅಲ್ಲ? ಅಕ್ಕಿ ಎಷ್ಟು ಬೇಕೋ ಅಷ್ಟು. ನಮಗೆ ಈಗ ಮನೆಯಲ್ಲಾದರೆ ಜಾಸ್ತಿ ಮಾಡ್ಬೋದು. ಮಿನಿಮಮ್ 3 ಗಂಟೆ ಆದರೂ ಇದನ್ನು ನೆನೆಸಿಡಬೇಕು. ಹೌದು. ಇದಕ್ಕೆ ಅನ್ನ ಹಾಕೊಳ್ತಾ ಇದ್ದೇನೆ. ಓಕೆ. ಮತ್ತು ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿಯನ್ನು. ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ ತೆಂಗಿನಕಾಯಿ, ಅಕ್ಕಿ, ಬೆಲ್ಲ ಎಲ್ಲ ಸೇರಿದರೆ ಅದರ ಫ್ಲೇವರ್ ಒಳ್ಳೆ, ನೀರು ಅದರ ರುಚಿಯೇ ಬೇರಲ್ಲ. ಸಾಕಾ? ಸಾಕು. ಇಷ್ಟನ್ನ ಈಗ ನೈಸಾಗಿ ಗ್ರೈಂಡ್ ಮಾಡಿ. ಓಕೆ. ನಾವು ಕಲ್ಲಲ್ಲಿ ಕಡ್ದಷ್ಟು ಗ್ರೈಂಡ್ ಆಗಬೇಕಲ್ಲ. ಅದು ಮೆಕಾಯ್ ಅವರದ ಏನು ಮಿಕ್ಸಿ ಉಂಟಲ್ಲ, ಅದಷ್ಟು ಚೆನ್ನಾಗಾಗಿರುತ್ತೆ. ಓಕೆ, ಆಲ್ಮೋಸ್ಟ್ ಸಣ್ಣಾಗಿರ್ಬೋದಲ್ಲ. ನೋಡಿ, ಹಿಟ್ಟು ಕರೆಕ್ಟ್ ಬರೋದಿದ್ರೆ ಕಲ್ತಪ್ಪ ಚೆನ್ನಾಗಾಗಲಿಕ್ಕಿಲ್ಲ. ಸಾಕಾಗುತ್ತಾ? ಸಾಕು. ಓಕೆ, ಸರಿ. ಈಗ ಬೆಲ್ಲ ಕರಗಿಸ್ಕೊಳ್ಬೇಕು. ಓಕೆ, ಹಾಗಾದರೆ ಇದು ಸೈಡಿಗೆ ಇರಲಿಲ್ಲ. ಸ್ವಲ್ಪ ನೀರು ಹಾಕಿ. ಓಕೆ, ಸಾಕಾ? ಸಾಕು ಸಾಕು. ಈಗ 1 ಕಪ್ ಅಕ್ಕಿಗೆ ಅಷ್ಟೇ 1 ಕಪ್ನಷ್ಟು ಬೆಲ್ಲ ತಗೊಂಡಿದ್ದೇನೆ. ಓಕೆ. ನಮ್ಮ ಕಡೆ ಎಲ್ಲ ಕಪ್ಪು ಬೆಲ್ಲ ಯೂಸ್ ಮಾಡ್ತಾರೆ. ಹಾಂ, ಕಪ್ಪು ಬೆಲ್ಲ. ಅದರಲ್ಲೂ ಟೇಸ್ಟ್ ಒಳ್ಳೆ ಬರ್ತದೆ. ಓಕೆ ಓಕೆ. ನಾವು ನಾರ್ಮಲಾಗಿ ಕಲ್ತಪ್ಪ ಅಂತ ಹೇಳಿದರೆ ಸ್ವಲ್ಪ ಖಾರ ಆ ಥರ ಎಲ್ಲ ಇರುತ್ತೆ. ಈ ಕಡೆ ಎಲ್ಲ ಸ್ವೀಟ್ ಇರುತ್ತೆ ಅಲ್ಲ? ಸ್ವೀಟ್ ಇರುತ್ತೆ. ಹೌದು. ಅದು ಕರಗಿದ್ರೆ ಸಾಕು, ಪಾಕ ಎಲ್ಲ ಬರಬೇಕಂತ ಇಲ್ಲ. ಓಕೆ. ಬೆಲ್ಲ ನೀರಾದರೆ ಸಾಕು. ಓಕೆ ಓಕೆ. ಇದು ಹೇಗೆ ನೀವು ಕಲ್ತಪ್ಪ ಬಾಣಲೆಯಲ್ಲಿ ಅದು ಹೇಗೆ ಬಿಡುವುದು? ಮನೆಯಲ್ಲಿ ಕುಕ್ಕರಲ್ಲಿ ಮಾಡೋದು. ಕುಕ್ಕರಲ್ಲಿ? ಓಕೆ. ಅಂದರೆ ಕಲ್ತಪ್ಪ ಸ್ವಲ್ಪ ದಪ್ಪ ಇದ್ರೆ ಒಳ್ಳೇದು ಹಾಗೆ. ಹಾಂ, ಓಕೆ. ದೊಡ್ಡ ಕುಕ್ಕರ್ ಇದ್ದರೆ? ನಾವು ದೊಡ್ಡ ಕುಕ್ಕರಲ್ಲಿ ಮಾಡೋದು ಮನೆಯಲ್ಲಿ. ಕುಕ್ಕರಲ್ಲಿ ಕಲ್ತಪ್ಪ ಹೇಗೆ ಅಂದರೆ ಅದನ್ನು ವಿಸಿಲ್ ಏನು ಹಾಕ್ಲಿಕ್ಕಿಲ್ಲ, 1/4 ಗಂಟೆ ನಾರ್ಮಲ್ ಆಗಿ ಲೋ ಫ್ಲೇಮಲ್ಲಿ 1/4 ಗಂಟೆ ಕುಕ್ ಮಾಡೋದಷ್ಟೇ. ಓಕೆ ಓಕೆ. ಓ, ಇದು ನೀವು ಆಗಲೇ ಹೇಳಿದ್ರಲ್ಲ ಮಂಗಳೂರು ಕೇಕ್ ಅಂತ. ಕೇಕ್ ಥರ ಇರ್ತದೆ. ಬೆಲ್ಲ ನೀರಾಯಿತು. ಹೌದು. ಬೆಲ್ಲದ ಪಾಕ ಒಳ್ಳೆ ಗಮ ಬರ್ತಂತಲ್ಲ. ಸಾಕಾಗ್ತದಾ? ಸಾಕು. ಇದು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಓಕೆ. ನೆಕ್ಸ್ಟ್ ಇದು ಅಕ್ಕಿ ಕಡ್ದಿಟ್ಟಿದ್ದೇವಲ್ಲ, ಅದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತೇವೆ. ಒಂದು 1/4 ಸ್ಪೂನ್ ಉಪ್ಪು ಹಾಕೊಂಡು ಸಾಕು. ಬೆಲ್ಲದಲ್ಲಿ ಸ್ವಲ್ಪ ಉಪ್ಪು ಇರ್ತದಲ್ಲ, ನಾವು ಕಡಿಯುವಾಗ ಉಪ್ಪು ಕೂಡ ಹಾಕಿಲ್ಲವಾ? ಇಲ್ಲ, ಅದಕ್ಕೆ ಸ್ವಲ್ಪ ಹಾಕೊಳ್ತೇನೆ. ಓಕೆ. ಮತ್ತು ಏಲಕ್ಕಿ ಪೌಡರ್ ಸ್ವಲ್ಪ ಹಾಕ್ಕೊಳ್ತೇನೆ. ಇದು ನಾನು ಮನೆಯಲ್ಲೇ ಮಾಡಿಕೊಂಡದ್ದು. ಏಲಕ್ಕಿಯನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಪೌಡರ್ ಮಾಡಿಕೊಂಡದ್ದು. ಮತ್ತೊಂದು 1/4 ಸ್ಪೂನ್ನಷ್ಟು ಸೋಡಾ ಹುಡಿಯನ್ನು ಹಾಕ್ತಿದ್ದೇನೆ, ಅಡಿಗೆ ಸೋಡಾ. ಇದು ಹಾಕಲೇಬೇಕು, ಇಲ್ಲದ್ರೆ ನಮಗೆ ಲೇಯರ್ ಬರೋದಿಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಈಗ ಬೆಲ್ಲವನ್ನು ಗಾಳಿಸಿ ಇದಕ್ಕೆ ಹಾಕ್ಕೊಳ್ಬೇಕು. ಗಾಳಿಸಿ ಹಾಕಬೇಕಲ್ಲ, ಇಲ್ಲಾಂದರೆ ಬೆಲ್ಲದಲ್ಲಿ ಕಲ್ಲು ಎಲ್ಲ ಇರ್ತದೆ ಅಡಿಯಲ್ಲಿ ಒಂದ್ಸಲ. ಹೌದು. ಹಾಕ್ಕೊಳ್ಬೋದಾ ಅಂತಲ್ಲ? ಹಾಕ್ಕೊಳ್ಳಿ. ಹಾಕ್ಬೇಕಾ? ಹಾಂ.
ಆಯ್ತಲ್ಲ? ನೋಡಿ ಈಗ ಅದು ನೀರಾಗಿ ಆಯ್ತಲ್ಲ. ಹೌದು ಇಷ್ಟ ಆಗಿದೆ. ಹೌದು ನೋಡಿ, ನೀವು ಈ ಥರ ಗಾಳಿಸಿದ ಕಾರಣ ಇದರಲ್ಲಿ ಕೂಡ ಸ್ವಲ್ಪ ಅದರಲ್ಲಿ ಅಡಿಯಲ್ಲಿ ಒಂದೊಂದ್ಸಲ ಕಸ ಕಲ್ಲು ಇರ್ತದೆ. ಅದೆಲ್ಲ ಇದೆ. ಹೌದು, ಅದಕ್ಕೆ ನೀಟಾಗಿರುತ್ತೆ. ಹೌದು. ಓಕೆ, ಈಗ ನೆಕ್ಸ್ಟ್ ಇನ್ನು ಕುಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಹಾಗಾದ್ರೆ ಕುಕ್ಕರ್ ಬೇಕಲ್ಲ? ಹಾಂ, ಕುಕ್ಕರ್. ಓಕೆ, ಇದಕ್ಕೆ ಆಯಿಲ್ ಏನು ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಬೇಕಾ? ಹಾಂ ಎಷ್ಟು ಅಂದರೆ ಒಗ್ಗರಣೆ ಟೈಪಾ? ಹಾಂ, ಒಗ್ಗರಣೆ ಟೈಪ್. ಫಸ್ಟ್ ತೆಂಗಿನಕಾಯಿ ಮತ್ತು ನೀರುಳ್ಳಿ ಹಾಕಿ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು. ಸಾಕು ಸಾಕು ಸಾಕಲ್ಲ? ಹಾಂ, ಇದೊಂಚೂರು ಇಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಸೈಡೆಲ್ಲ. ಅಂದರೆ ನಾವು ಡೈರೆಕ್ಟಾಗಿ ಇದಕ್ಕೆ ಹಾಕೊಳ್ಳೋದ್ರಿಂದ ಇದಕ್ಕೆ ಅಂಟಬಾರ್ದು, ಅದಕ್ಕೋಸ್ಕರ ಈ ಥರ ಸೈಡಿಗೆಲ್ಲ ಇದನ್ನು. ಓಕೆ ಓಕೆ, ನಂಗೆ ಗೊತ್ತಾಯ್ತು ನೀವೀಗ ಯಾವ ರೀತಿಯ ಕಲ್ತಪ್ಪ ಮಾಡೋದು ಅಂದರೆ ಅದೇ ಸ್ವೀಟ್ ಆಗಿರುತ್ತೆ ಅಲ್ಲ. ಇದಕ್ಕೆ ನೀರುಳ್ಳಿನೂ ಹಾಕ್ತಾರೆ. ಈಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಗೋಡಂಬಿ ಬದಲು ತೆಂಗಿನಕಾಯಿ ಹಾಕಿದ್ರಲ್ಲ? ಹಾಂ, ಮತ್ತು ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಇದು ಸಹ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಈಗ ಇದು ಬ್ರೌನ್ ಆಗಬೇಕು, ಅಷ್ಟವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾವು ಈ ಥರ ಬಂದವನ್ನು ರೆಡಿ ಮಾಡಿಟ್ಟು ಯಾವಾಗ ಬೇಕಾದ್ರೂ ಆ ಥರ ಮಾಡ್ಕೊಳ್ಬೋದಾ, ಹೇಗೆ ಸಂಜೆಗೆಲ್ಲ? ಅಂದರೆ ಸೋಡಾ ಹುಡಿ ಫಸ್ಟೇ ಹಾಕಬಾರ್ದು, ಬಾಕಿದೆಲ್ಲ ಹಾಕಿ ಮತ್ತೆ ಸೋಡಾ ಹುಡಿ ಹಾಕ್ಕೊಂಡು ಮಾಡಿ ಆವಾಗ ಮಾಡ್ಕೊಳ್ಬೋದಲ್ಲ. ಇದು ಸ್ವಲ್ಪ ಬ್ರೌನ್ ಆದಮೇಲೆ ಲಾಸ್ಟಿಗೆ ಒಂಚೂರು ಜೀರಿಗೆ ಹಾಕೋತೀನಿ. ಕೆಲವರು ಕಡಿವಾಗ ಹಾಕ್ತಾರೆ, ಕಡಿವಾಗ ಹಾಕಲಿಲ್ಲ, ಅದರ ಬದಲು ಈಗ ಒಗ್ಗರಣೆಗೆ ಹಾಕೋದು. ಇದು ಬ್ರೌನ್ ಆಯಿತು. ಈಗ ಒಂಚೂರು ಜೀರಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಹಾಕಿದ್ದೇನೆ ಜೀರಿಗೆ. ಜೀರಿಗೆ ಹಾಕಿದ ತಕ್ಷಣವೇ ಘಮ ಘಮ ಬರ್ತದಲ್ಲ. ಈಗ ಇದನ್ನು ಇದಕ್ಕೆ ಉಯ್ದುಕೊಳ್ಬೇಕು. ಅದಾ ತಪ್ಪ ಹೊಯ್ಲಿಕ್ಕೆ ನಾನೇ ಆಗಬೇಕಲ್ಲ ಅಲ್ಲ ಅಲ್ಲ? ಸಾಕಲ್ಲ? ಈಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಅದನ್ನೇನು ಮಿಕ್ಸ್ ಮಾಡಬೇಕು ಅಂತಿಲ್ಲ? ಇದು ಬೇಕಾದರೆ ಮಿಡ್ಲ್ ಮಾಡಿದರೆ ಸಾಕಲ್ಲ? ವಿಸಿಲ್ ಇಡಲಿಕ್ಕಿಲ್ಲ. ವಿಸಿಲ್ ಇಡಲಿಕ್ಕಿಲ್ಲ? ಓಕೆ. ಲೋ ಫ್ಲೇಮಲ್ಲಿ 15 ಮಿನಿಟ್ಸ್ ಇಡಬೇಕು ಇದನ್ನು. ಎಸ್ ಮ್ಯಾಮ್, ಇದೊಂದು 10 ನಿಮಿಷ ಬೇಯಬೇಕಲ್ಲ? ಓಕೆ, 10 ನಿಮಿಷ ಬೇಯೋದ್ರಲ್ಲಿ ಅಂದರೆ 15 ನಿಮಿಷ ಬೇಕು. 15 ನಿಮಿಷ ಬೇಕಲ್ಲ, ಮಿನಿಮಮ್ 15 ನಿಮಿಷ ಬೇಯಬೇಕು. ಲೋ ಫ್ಲೇಮಲ್ಲಿ ನಾವು 15 ನಿಮಿಷ ಬೇಯಿಸ್ಕೊಳ್ಬೇಕು. ಅಡಿ ಸ್ವಲ್ಪ ಸುಟ್ಟೋದಾಗೆ ಆಗ್ತದೆ, ಆಗ ಅಡಿ ಕರಂಚಿ ಹೋದಾಗೆ ಆಗ್ತದೆ. ಅಂದರೆ ಕರಂಚಿದ್ರೆ ಸಹ ಟೇಸ್ಟ್ ಇರ್ತದೆ, ಚೆನ್ನಾಗಿದೆ. ಇದು ಬೇರೆ ಡಿಶ್ ಥರಲ್ಲ ಇದು. ಆದರೆ ನಮಗೆ ಕೇಕಿನ ಟೈಪ್ ಬರಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ 15 ನಿಮಿಷ ಮಾಡಿದರೆ ಬೇಯ್ತದಲ್ಲ ಕರೆಕ್ಟ್. ಅಂದರೆ ಇದು ಮಾಡೋ ಮೆಥಡೇ ಹಾಗೆ, ಅಡಿ ಸ್ವಲ್ಪ ಕರಂಚಿ ಇರ್ತದೆ. ಇದು ನಾರ್ಮಲ್ ಆಗಿ ಕಲ್ತಪ್ಪ ಅಂತ ಹೇಳಿದಾಗ ನೀವು ಇದು ಈ ಥರ ಇದಕ್ಕೆ ಮಂಗಳೂರು ಕೇಕ್ ಅಂತ ಹೇಳ್ಬೋದಲ್ಲ. ಕಲ್ತಪ್ಪ ಅಂತ ಹೇಳುವಾಗ ಬಾಣಲೆಯಲ್ಲೆಲ್ಲ ಮಾಡಿ ಆ ಥರ ಕೆಲವರು ಬಾಣಲೆಯಲ್ಲಿ ಮಾಡ್ತಾರೆ. ಅಂದರೆ ಈಗ ಹೋಟೆಲ್ಗಳಲ್ಲಿ ಅಲ್ಲೆಲ್ಲ ಮಾಡುವಾಗ ಬಾಣಲೆಯಲ್ಲಿ ಮಾಡ್ತಾರೆ. ಇದಕ್ಕೆ ಕೂಡ ಕಲ್ತಪ್ಪ ಅಂತ ಹೇಳೋದಲ್ಲ. ಓಕೆ, ಇದನ್ನು ಖಾರದಲ್ಲಿ ಏನು ಆ ಥರ ಏನಾದರೂ ಮಾಡ್ಲಿಕ್ಕೆ ಆಗ್ತದಾ? ಸ್ವೀಟ್ ಬಿಟ್ಟು ಖಾರದಲ್ಲಿ ಬೆಲ್ಲ ಬದಲು ಖಾರ ಉಪ್ಪು ಹಾಕಿ ಮನೇಲಿ ಟ್ರೈ ಮಾಡಿದ್ರಾ? ಏನು ಇಲ್ಲ, ಮಾಡಲಿಲ್ಲ. ಓಕೆ, ಬೇರೆ ಏನೆಲ್ಲ ಅಡುಗೆ ಮಾಡ್ತಿದ್ರು ಮನೆಯಲ್ಲಿ? ಈಗ ಬೇರೆ ಪಿಜ್ಜಾ ಮಾಡ್ತೇನೆ, ಮಕ್ಕಳಿಗೆ ಇಷ್ಟ ಅಂತ. ಓಕೆ, ಬಿರಿಯಾನಿ ನಾನ್ ವೆಜ್ ಅಲ್ಲಿ ಬಿರಿಯಾನಿ ಮಾಡ್ತೀನಿ. ಮತ್ತೆ ಗೀ ರೋಸ್ಟ್, ಓಕೆ, ಮತ್ತೆ ಉರುವಲ್, ಚಿಕನ್ ಉರುವಲ್, ಅದೆಲ್ಲ ಮಕ್ಕಳಿಗೆ ತುಂಬಾ ಇನ್ನೆಲ್ಲ ಬಂತು ನೋಡಿ. ಮಂಗಳೂರಿದ್ದು ಎಲ್ಲ ಡಿಶ್ ಮಾಡ್ತಾರೆ. ಓಕೆ, ನಾನ್ ವೆಜ್ ಅಲ್ಲಿ ಸಾಧಾರಣ ಎಲ್ಲ ಐಟಮ್ ಮಾಡ್ತಾರೆ. ಯಜಮಾನರಿಗೆಲ್ಲ ಏನು ಯಾವುದು ನಾನ್ ವೆಜ್ ಇಷ್ಟವ? ಯಜಮಾನರಿಗೆ ಮಕ್ಕಳಿಗೆಲ್ಲ ನಾನ್ ವೆಜ್ ಇಷ್ಟ ಜಾಸ್ತಿ. ನೀವು ಮಾತ್ರ ವೆಜ್ ಪ್ರಿಯರ್? ಇಲ್ಲ, ನನಗೆ ಸಹ ಆವಾಗ ಹೇಳಿದ್ರಿ ನೀವು ಯಜಮಾನರು ವೆಜ್ ತಿಂತಾರೆ. ವೆಜ್ ಅಂದರೆ ಅವರಿಗೆ ಡೈಲಿ ಇಷ್ಟ ಆಗೋದಿಲ್ಲ, ಯಾವಾಗಾದ್ರೂ ಒಮ್ಮೊಮ್ಮೆ, ವಾರಕ್ಕೊಂದ್ಸಲ. ನನಗೆ ಅನ್ನಿಸ್ತಾ ಉಂಟು ಈಗ ಹೆಂಗೆ ಒಂದಂಡ ನಿಮಗೆ ಯಾವುದು ಬೇಕು ಅದು ಊಟ ಅಂತ ಆಗುತ್ತೆ. ಅವಾಗ ಹೇಳಿದ್ರಿ ಯಜಮಾನರಿಗೆ ಏನು ಬೇಕು ಅದನ್ನೇ ನಾವು ತಿನ್ನೋದು, ಉಪ ಇಲ್ಲ. ಈಗ ನನಗೆ ಡೌಟ್ ಬರ್ತುಂಟು, ನಿಮಗೆ ಯಾವುದು ಬೇಕು ಅದನ್ನೇ ಅವರು ತಿನ್ಬೇಕಲ್ಲ? ಹಾಗೇನಿಲ್ಲ, ನಾ ಅಂದರೆ ಅವ್ರ ಹತ್ರ ಕೇಳಿ ಮಾಡ್ತೇನೆ. ಅವರು ಒಂದೊಂದ್ಸಲ ಇವತ್ತು ಬೇಡ ನಾನ್ ವೆಜ್ ಹೇಳಿದ್ರೆ ವೆಜ್ ಮಾಡ್ತೇನೆ. ಹೌದು, ಮನೆಯಲ್ಲಿ ಹಾಗೆ ಅಡ್ಜಸ್ಟ್ಮೆಂಟಲ್ಲಿ ಇದ್ದರೆ ಕರೆಕ್ಟ್ ಆಗಿ. ಓಕೆ, ಇದು 15 ನಿಮಿಷ ಆಗಿದೆ. ಓಕೆ, ಈಗ ಓಪನ್ ಮಾಡಿ ಬೆಂದಿರುತ್ತಲ್ಲ. ಓಕೆ, ಯಸ್, ಕೇಕ್ ಅಂತೂ ರೆಡಿ ಆಗಿದೆ. ಕಲ್ತಪ್ಪಲ್ಲ? ಕಲ್ತಪ್ಪವೇ, ಕೇಕ್ ಥರ ಕಾಣ್ತಾ ಉಂಟು. ಹೌದು, ಚೆನ್ನಾಗಿ ಬಂದಿದೆ, ಬೆಂದಿರುತ್ತಲ್ಲ. ಇದಂದರೆ ಸ್ವಲ್ಪ ತಣ್ಣಗೆ ಆಗಬೇಕು. ತಣ್ಣಗೆ ಹಾಂ, ಚೂರಿಂದ ಸ್ವಲ್ಪ ಹೀಗೆ ಸೈಡನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ. ಅಂದರೆ ಇದು ಸ್ವಲ್ಪ ಆಗಿದೆ. ಅದು ಕೂಲ್ ಆದರೆ ಮಾತ್ರ ಅದು ಕರೆಕ್ಟಾಗಿ ನಮಗೆ ತೆಗಿಲಿಕ್ಕೆ ಆಗೋದು. ನೋಡಿ, ಈಗ ಬಿಟ್ಕೊಳ್ತಾ ಉಂಟಲ್ಲ. ಈಗ ಒಂದು ಪ್ಲೇಟಿಗೆ ಇದನ್ನು ಪ್ಲೇಟ್ ಅಂತೂ ನಾನು ಆವಾಗಲೇ ರೆಡಿ ಮಾಡಿ ಇಟ್ಟಿದ್ದೀನಿ.
ಓಕೆ ಸಾಕಾಗಿ ಬಂದಿದೆ. ಇದು ಇದೇ ಥರ ಹಾಂ ಅಂದರೆ ಸ್ವಲ್ಪ ಹೀಗೆ ಇರ್ತದೆ ಕಲ್ತಪ್ಪ ಅಂದರೆ ಕರೆಕ್ಟ್ ಬಂದಿದೆ. ಫುಲ್ ವೈಟ್ ಕಲರ್ ಬರೋದಿಲ್ಲ. ಹೌದು ಹೌದು ಬ್ರೌನ್ ಆಗಿರುತ್ತಲ್ಲ. ನೋಡಿ ಸಾಫ್ಟ್ ಆಗಿ ಬಂದಿದೆ. ಹೌದು ಕಟ್ ಮಾಡಿ ನೋಡು. ಓಕೆ. ಓಕೆ ಬಿಸಿ ಬಿಸಿಯಾದ ಕಲ್ತಪ್ಪ ರೆಡಿ. ರೆಡಿ ಅಲ್ಲ. ಬಿಸಿ ಬಿಸಿಯಾದ ಕಲ್ತಪ್ಪ ನೋಡುವಾಗಲೇ ತಿನ್ಬೇಕು ಅಂತ ಲೇಯರ್ ಥರ ಬಂದಿದೆ ನೋಡಿ. ಹೌದು ನೋಡುವಾಗ ಲೇಯರ್ ಥರ. ಹೌದು ನೀವು ಆವಾಗಲೇ ಹೇಳಿದ್ರಿ ಅಂದರೆ ಲೇಯರ್ ಥರನೇ ಬರುತ್ತೆ ಅಂತ. ಅದನ್ನು ತಿನ್ನುವಾಗ ಕೂಡ ಹಾಗೆ ಸ್ವಲ್ಪ ತಣ್ಣಗಾದಾಗ ಜಾಸ್ತಿ ಆಯಿತು, ಸ್ವಲ್ಪ ಕಡಿಮೆ ಹಾಕಿದ್ರೆ ಸ್ವಲ್ಪ ಇನ್ನು ಚೆನ್ನಾಗಿ ಬರುತ್ತೆ ಅಂತಲ್ಲ, ಲೇಯರ್ ಚೆನ್ನಾಗಿ ಬರುತ್ತೆ ಅಂತ. ಓಕೆ ಟೇಸ್ಟ್ ನೋಡುವಲ್ಲ ಹಾಗೆ. ಓಕೆ ವಿಂಧ್ಯ ಅವರು ಸಾಕಾಗಿರುವಂತಹ ಕಲ್ತಪ್ಪವನ್ನು ರೆಡಿ ಮಾಡಿಬಿಟ್ಟಿದ್ದಾರೆ. ಇದರ ಜೊತೆ ಎಲ್ಲ ಒಂದು ಟೀ ಎಲ್ಲ ಇದ್ದರೆ ಫುಲ್ಲು ಖಾಲಿ ಮಾಡ್ಬೋದು. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕಲ್ತಪ್ಪ ತಯಾರಿಸುವ ವಿಧಾನ. ಮೊದಲು ನೆನೆಸಿದ 1 ಕಪ್ ಬೆಳ್ತಿಗೆ ಅಕ್ಕಿಗೆ ಅರ್ಧ ಕಪ್ನಷ್ಟು ಅನ್ನ, ಅರ್ಧ ಕಪ್ ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ನೀರಿಗೆ 1 ಕಪ್ ಬೆಲ್ಲ ಹಾಕಿ ಕರಗಿಸಿಕೊಳ್ಳಿ. ಆನಂತರ ರುಬ್ಬಿದ ಹಿಟ್ಟಿಗೆ ರುಚಿಗೆ ಅನುಸಾರವಾಗಿ ಉಪ್ಪು, ಏಲಕ್ಕಿ ಪುಡಿ, ಅರ್ಧ ಚಮಚದಷ್ಟು ಅಡುಗೆ ಸೋಡಾ ಪುಡಿ, ಕರಗಿದ ಬೆಲ್ಲ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬಳಿಕ ಕುಕ್ಕರ್ನಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ತೆಂಗಿನ ಚೂರುಗಳು, ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಜೀರಿಗೆ ಹಾಕಿ ಸಿಡಿಸಿ ತಯಾರಿಸಿದ ಹಿಟ್ಟನ್ನು ಹಾಕಿ 10 ರಿಂದ 15 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ. ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಸರ್ವ್ ಮಾಡಿ. ಕಲ್ತಪ್ಪ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಅಡುಗೆ ರೆಡಿ ಆದಮೇಲೆ ಮಾತಾಡಲಿಕ್ಕೆ ಹೇಳಲಿಕ್ಕೆ ಎಂತಿಲ್ಲಲ್ಲ, ತಿನ್ನೋದೆ. ಯಾವುದನ್ನು ಫಸ್ಟ್ ಟೇಸ್ಟ್ ನೋಡುವ. ಫಸ್ಟ್ ಇದು ನೋಡಿ ಖಾರ ಮಾಡಿದ್ದು. ಓಕೆ, ನಾವು ಮಂಚೂರಿ ನೋಡ್ತಾ ಇದ್ದೀವಲ್ಲ, ತಗೊಳ್ಳಿ ನೀವು ಕೂಡ. ಹೇಗುಂಟು? ಸಾಕಾಗಿ ಉಂಟು. ಕೋಟಿ ಅಂದರೆ ಏನು ಕಾರ್ನ್ಫ್ಲವರ್ ಹಾಕಿದಲ್ಲ ಅದು ಕರೆಕ್ಟ್ ಕುದಿದೆ. ಸೇಮ್ ನಮಗೆ ಏನು ಹೊರಗಡೆ ಏನೋ ಔಟ್ಸೈಡ್ ತಿಂತೇವಲ್ಲ ಅದೇ ಥರ ಟೇಸ್ಟ್ ಮಾಡಿದೆ. ಮತ್ತು ಇದಕ್ಕೆ ಯಾವ ಕಲರ್ ಎಲ್ಲ ಯೂಸ್ ಕಲರ್ ಯೂಸ್ ಮಾಡಿಲ್ಲ. ಓಕೆ, ಕಲರ್ ಯೂಸ್ ಮಾಡೋದಿದ್ರು ಕೂಡ ಇದು ಬೆಟರ್. ಅಂದರೆ ನಾವು ಕಲರ್ ಯಾಕೆ ಸುಮ್ಮನೆ ಯೂಸ್ ಮಾಡಬೇಕು, ನ್ಯಾಚುರಲ್ ಆಗಿ ಇದ್ದರೆ ಚೆನ್ನಾಗಿದೆ. ಅದು ಕಲರ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿ ಆಗಿದೆ. ಇದಂತೂ 100ಕ್ಕೆ 100 ಹೇಳ್ಬೋದು. ಇವಾಗ ಕಲ್ತಪ್ಪ ತಿನ್ನುವ ಕಾರ್ಯಕ್ರಮ ಅಲ್ಲ, ಲೇಯರ್ ಆಗಿದೆಲ್ಲ, ಹೀಗೆ ತೆಗೆದು ಹೂವಿನ ಥರ ಉಂಟು ನೋಡಿ, ಹಾಗೆ ಬಾಯಿಗೆ ಹಾಕೋತ ಗಮ್ಮ ತಿನ್ಬೋದು. ತಗೊಳ್ಳಿ ನೀವು ಟೇಸ್ಟ್ ನೋಡಿ. ಹೌದು, ಇದಕ್ಕೆ ಆ್ಯಕ್ಚುಲಿ ಚಟ್ನಿ ಗಿಟ್ನಿ ಏನು ಬೇಕು ಅಂತಿಲ್ಲ, ಹಾಗೆ ತಿನ್ಬೋದಲ್ಲ. ನಿಮ್ಮ ಮನೆ ಹೌದು, ನೀವು ಮನೆಯಲ್ಲಿ ಅಮ್ಮ ಕೂತ್ಕೊಂಡು ತಿನ್ನೋದು ಅಂತ ಹೇಳಿದರೆ ಮತ್ತು ಇಷ್ಟು ಚೆನ್ನಾಗಿದ್ದರೆ ತಿನ್ನೋದಿರ್ತಾರ. ಚೆನ್ನಾಗಿ ಬಂದಿದೆ ಅಲ್ಲ, ಟೇಸ್ಟಿಯಾಗಿ ಬಂದಿದೆ. ನಾನು ಹೇಗೆ ಅನ್ನಿಸ್ತು ನಮ್ಮ ಈ ಒಂದು ಕಾರ್ಯಕ್ರಮ? ಒಂದು 2 ಡಿಶ್ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಖುಷಿ ಆಯಿತು ಬಂದು ಮಾಡಿದ್ದಕ್ಕೆ. 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಹಾಗಾಗಿ ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ 2 ಡಿಶ್ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ವಿಂಧ್ಯ ಪ್ರಶಾಂತ್ ಅವರು ಸಾಕಾಗಿರುವಂತಹ ಕಲ್ತಪ್ಪ, ಅಂದರೆ ನಾರ್ಮಲ್ ಆಗಿ ನಾವು ಕಲ್ತಪ್ಪ ಎಲ್ಲ ಕಡೆ ತಿಂತೀವಿ, ಆದರೆ ಅವರ ಕೈ ರುಚಿ ಚೆನ್ನಾಗಿ ಬಂದಿದೆ. ಹಾಗೆ ಇನ್ನೊಂದು ಕ್ಯಾಬೇಜ್ ಮಂಚೂರಿ 2 ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಳ್ತಾ ಇವತ್ತಿನ ಸಂಚಿಕೆ ನೈಟ್ ಏನಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.